ಲಚ್ಚಿಗೆ ಕನ್ನಡ ಕಲಿಸಿಕೊಡು ಅಂತ ಹೇಳಿದ್ರೆ ಟೀಚರ್ ಒಂದಾಯ್ತು, ಅವಳು ಅಲ್ಲಿ ಹೋಗಿ ನಿಂತಿದ್ದಾಳೆ. ಇವಳನ್ನ ಇಟ್ಕೊಂಡು ವಿಡಿಯೋ ಮಾಡಿದಲ್ಲ ನಾನು. ಎಂತ ಎಲ್ಲರೂ ಹೇಗಿದ್ದೀರಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ತುಂಬಾ ದಿನಗಳ ನಂತರ ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಲಚ್ಚಿಗೆ ಕನ್ನಡ ಕಲಿಸಿಕೊಡುವಂತ ಕಾನ್ಸೆಪ್ಟ್. ಸೊ ಹಾಗಾಗಿ ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ಏನಿತ್ತು ಅಂತ ಹೇಳ್ತೇನೆ ನಾನು. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಜಯ್ ಕವಿತಾ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶೇರ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡುವಾಗ ಪ್ರತಿ ಸಲ ಕೂಡ ಹೇಳ್ತೇನೆ, ನಮ್ಮ ಮನೆಯಲ್ಲಿ ಅಮ್ಮ ಮಾಡುವಂತಹ ನ್ಯಾಚುರಲ್ ಹೇರ್ ಆಯಿಲ್ ಶಾಂಪು ಉಂಟು. ಇದು ಡ್ಯಾಂಡ್ರಫ್, ಲಾಂಗ್ ಹೇರ್, ಥಿಕ್ ಹೇರ್, ಬ್ಲಾಕ್ ಹೇರ್, ಶೈನ್ ಹೇರ್, ಹೇರ್ ಫಾಲ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಗೂ ಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಫೋನ್ ನಂಬರ್ ಉಂಟು, ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಎಸ್, ಇವತ್ತು ಕಂಪ್ಲೀಟ್ ವ್ಲಾಗ್ ಲಚ್ಚು ಅಂಡ್ ಅವಳ ಚಿಕ್ಕಿ ಅವಳಿಗೆ ಹೇಳಿಕೊಡೋದು. ಯಾಕಂತ ಹೇಳಿದ್ರೆ ಅವಳ ಹತ್ರ ನಾನು ಯಾಕೆ ಹೇಳಿಸಿದ್ದೇನೆ ಅಂತ ಹೇಳಿದ್ರೆ, ಅವಳು ಕನ್ನಡ ಗುಟ್ಟಿ, ಅವಳು ಕನ್ನಡ ಮಾತಾಡೋದು ಮನೆಯಲ್ಲೆಲ್ಲ. ಸೊ ಹಾಗಾಗಿ ನನ್ನ ಮಗಳಿಗೆ ಕೂಡ ಕನ್ನಡ ಕಲಿಸಿಕೊಡ್ಲಿ ಅಂತ ಇವತ್ತು ಫುಲ್ ಎಂತ ಮಾತಾಡ್ತಾಳೆ ಗೊತ್ತಿಲ್ಲ. ಲಚ್ಚುಗೆ ಇಷ್ಟ ಅವಳಿಗೆ ತುಳು ಮಾತಾಡ್ತಿದ್ದಾರೆ ಅವಳ ಮನೆಯಲ್ಲಿ. ಸೊ ಇವತ್ತು ಫಸ್ಟ್ ಟೈಮ್ ಅವಳಿಗೆ ಕನ್ನಡ ಕಲಿಸಿ ಕೊಡ್ತಾ ಇದ್ದೇವೆ. ಸೊ ಹಾಗಾಗಿ ಇವತ್ತು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ನೋಡು ಅವಳು ಕನ್ನಡ ಮಾತಾಡ್ತಾಳ ಅಥವಾ ತುಳುವಲ್ಲಿ ಕಂಟಿನ್ಯೂ ಮಾಡ್ತಾಳ ಗೊತ್ತಿಲ್ಲ, ನೋಡು. ನಾನು ಇವಳ ಹತ್ರ ವಿಡಿಯೋ ಮಾಡ್ಲಿಕ್ಕೆ ಹೇಳಿದ್ದು, ಇವಳು ಬಂದು ಇಲ್ಲಿ ಮಗುವಿನೊಟ್ಟಿಗೆ ವಿಡಿಯೋ ಮಾಡ್ಲಿಕ್ಕೆ ನೋಡ್ತಿದ್ದಾಳೆ. ಮಂಗ ಅವಳು ಸಹ ರೋಡಿ ಅಂತೆ. ಹಾ ಬಾ, ನಿಂಗೆ ಕನ್ನಡ ಕಲಿಸ್ಲಿಕ್ಕೆ ಉಂಟು, ಬಾ ಬಾರ. ಅಂಗಿ ಹಾಕು ಹೋಗು. ನಾನು ಹೇಳಿದೆ ನೀನ್ ಕಲಿಸಿಕೊಡು ಅಂತ, ಅವಳಿಗೆ ಕನ್ನಡ ಚೆನ್ನಾಗಿ ಚಂದದ ಅಂಗಿ ಹಾಕು ಹೋಗು. ಹಾ ದೆಪ್ಪು ಕನ್ನಡ ಮಾತಾಡ, ಕನ್ನಡದಲ್ಲಿ ಮಾತಾಡ, ಕನ್ನಡ ಮಾತಾಡ. ನಿನ್ನ ಹೆಸರೆಂತ ನಿಮ್ಮದು? ಸೌಮ್ಯಕ್ಕ ಬಂದಿದ್ದಾರೆ ಪುತ್ತೂರಿನಿಂದ. ಇವಳು ವಿಡಿಯೋ ಮಾಡ್ಲಿಕ್ಕೆ ರೆಡಿ ಆಗ್ತಿದ್ದಾಳೆ. ಇವತ್ತು ಕಂಪ್ಲೀಟ್ ಬ್ಲಾಗ್ ಚಿಕ್ಕಿ ಅಂಡ್ ಲಚ್ಚು. ನಾನು ಮಾಡುದಿಲ್ಲ, ನಾನೆಲ್ಲ ಇದು ಇಂಟ್ರೊಡಕ್ಷನ್ ಕೊಟ್ಟ ನಂತರ ಹೇಳ್ತಿದ್ದಾಳೆ ನಾನು ಮಾಡುದಿಲ್ಲ ಅಂತ. ನಾಯಿ ನಾಡದೆಲ್ಲಿಗೆ ಹೋಗ್ತಿ ನೋಡ್ತೇನೆ. ಬಾ ಬಾ ಬಾ. ಲಚ್ಚಿಗೆ ಕನ್ನಡ ಕಲಿಸಿಕೊಡು ಅಂತ ಹೇಳಿದ್ರೆ ಟೀಚರ್ ಒಂದಾಯ್ತು, ಅವಳು ಅಲ್ಲಿ ಹೋಗಿ ನಿಂತಿದ್ದಾಳೆ. ಇಲ್ಲಿ ಬಾ, ಇಲ್ಲಿ ಬಾ. ಇವಳನ್ನ ಇಟ್ಕೊಂಡು ವಿಡಿಯೋ ಮಾಡುದಲ್ಲ ನಾನು. ಓಯ್ ಕಂದಮ್ಮ ಬಾ. ಬಾ 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 ಬಾ. ಟೀಚರ್ 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 ಅಂತ ಗೊತ್ತಿಲ್ಲ, ಅವರೇ ಮಾಡಿಸಿದ್ದಾರೆ. ಹೌದು, ಬಾ ಲಚ್ಚು ಬಾ. ಬತ್ತಿ ಜನ ಪೋ. ಎಂದ ಬಾ, ಕೂತ್ಕೋ ಕೂತ್ಕೋ. ನಮಸ್ತೆ, ಹಾಯ್, ನಮಸ್ತೆ. ಟೀಚರ್ಗೆ ನಮಸ್ತೆ ಮಾಡು. ಟೀಚರ್ಗೆ ಅಲ್ಲಿ ಟೀಚರ್ಗೆ ನಮಸ್ತೆ ಮಾಡು. ನಮಸ್ತೆ ಟೀಚರ್. ನಮಸ್ತೆ ಟೀಚರ್ ಮಾಡಿ. ಹಾ, ಲಚ್ಚ ಹತ್ರ ಕನ್ನಡ ಮಾತಾಡಿಸು ಅವಳಿಗೆ. ಹಾಯ್ ಕನ್ನಡ. ನಮಸ್ತೆ ನಮಸ್ತೆ ಮಾಡು. ನಮಸ್ತೆ ನಮಸ್ತೆ ಹೇಳು. ಹೇಗಿದ್ದೀರಿ ಎಲ್ಲರೂ ಸಹ? ಎಂತ ಎಲ್ಲರೂ ಹೇಗಿದ್ದೀರಾ? ಟೀಚರ್ ಅವಳು ಟೀಚರ್ ಅಲ್ಲಂತೆ, ಟೀಚರ್ ಅವಳು ಅಂದ್ರೆ ಅಲ್ಲಿದ್ದಾರಂತ ಹೇಳ್ತಿದ್ದಾಳೆ. ಕೈ ತೆಗಿ, ಕೈ ತೆಗಿ, ಬಾಯಿಂದ ಕೈ ತೆಗಿ. ಹೇಗಿದ್ದೀರಿ ಎಲ್ಲರೂ ಸಹ? ಕೇಳು ಕೇಳು. ಹ, ಹೆಸರೆಂತ ಕೇಳು, ಹೇಳ್ತಾಳೆ. ಫಸ್ಟ್ ಟೈಮ್ ಲಚ್ಚು ಕನ್ನಡದಲ್ಲಿ ಮಾತಾಡ್ತಿದ್ದಾಳೆ. ಟೀಚರ್ ಹೆಸರು ಟೀಚರ್. ಮತ್ತೆ ವಿಶೇಷ ಸಮಾಚಾರಗಳು ಕೇಳು. ಅವಳು ಹೇಳುದಿಲ್ಲ, ಇದು ಫ್ಲಾಪ್ ಆಗ್ತದಂತ ಹೇಳು. ಬಾಬಾ ಪನ್ಲೆ ನಂಗೆ ಬೇಕು. ಹೇಳು.
ಬಾಬಾ ಅಚ್ಚು, ಹೇಗಿದ್ದೀರಿ? ನಾನು ಹುಷಾರಿದ್ದೇನೆ. ನಿಮ್ಮ ಹೆಸರೆಂತ? ನಿಮ್ಮ ಹೆಸರೆಂತ? ಇನ್ನು ಪುದರ್ದಾಯ್ತಾ ಆನ್ಲೈನ್ ಹೆಸರೆಂತ? ಒಂದೆರಡು ಹೇಳು, ಒಂದೆರಡು ಹೇಳು ಮಗ. ಒಂದು ಎರಡು ಒಂದು 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 ಕೈದೆಪ್ಪಲೆ ಬಾಯದ್ದು ಚಿಚ್ಚಿ ಚೀ. ಒಂದೆರಡು ಹೇಳು ಮಗ. ಒಂದು ಈಗ ತವಳು ಕರೆಕ್ಟ್ ಆಗಿ ಇದ್ರಲ್ಲಿ ಇಲ್ಲ, ಅರ್ಧ ವಸಿ ಓಡ್ಲಿಕ್ಕೆ ಆಯ್ತು. ನಮಗೆ ಹೇಳಿ ಕೊಡ್ತಾಳೆ ಅವಳು. ಎಂತ? ಎಲ್ಲಿಗೆ ಎಲ್ಲಿಗೆ ಲಚ್ಚು? ಎಲ್ಲಿಗೆ ಲಚ್ಚು? ಎಲ್ಲಿಗೆ? ಇವಳಿಗೆ ಯಾವುದು ಕಾರು ಮಗ? ಎಲ್ಲಿಂಟು ಕಾರು? ಎಲ್ಲಿ? ಅಲ್ಲಿ ಇಲ್ಲ. ಬಾ ಟೀಚರ್ ಬಂದಾಯ್ತು. ಬಿಸಿಲಲ್ಲಿ ಕುತ್ಕೊಳ್ಳಿಸಿ ಇವರಿಬ್ರು ಈಚೆ ಬಂದಿದ್ದಾರೆ. ಹತ್ರ ನೋಡಿ ಹೇಳಿದಷ್ಟು ಕೇಳುದಿಲ್ಲ ನನ್ನ ಮಗಳು. ಏ ಲಚ್ಚು, ಎಂತ? ಕಾಲಿಲ್ಲವಾ? ಕಾರ್ ಬೇಕಾ? ಅದು ಹೋಗಿದೆ. ಇಲ್ಲಿ ಬಾ ಅಂತೆ, ಇಲ್ಲಿ ಬಾ ಅಂತೆ. ನಾವು ಸಂಜು ಮಾಮನ ಮನೆಗೆ ಹೋಗಿ ಬರುವ. ಬಾ ಬಾ. ಇಲ್ಲಿ ಬಿದ್ದ ಗಾಡಿ ವಾಪಸ್ ಬಂದಿದೆ ಬೇಕಂತೆ ಅವಳಿಗೆ. ಅಪರೂಪಕ್ಕೆ ಒಮ್ಮೆ ನೆನಪಾಗುದು. ಹಾ ಬಾ. ಅದರಲ್ಲಿ ಮಣ್ಣೆಷ್ಟುಂಟು. ಕನ್ನಡದಲ್ಲಿ ಮಾತಾಡು ಲಚ್ಚು. ಕೂತ್ಕೋ. ಹಾ ಅಪ್ಪ. ರೈಟ್ ಹೋಗುವ. ಹೋಗುವ ಬನ್ನಿ, ಹೋಗುವ ಹೋಗುವ. ಚಂದ ಕನ್ನಡ ಅಂತೆ. ತಿರ್ಗಾವ್ ಗಾಡಿ ತಿರ್ಗಾವ್. ಎಲ್ಲಿಗೆ ಮಗ? ಎಲ್ಲಿಗೆ? ಇದು ಕನ್ನಡ ಕಲಿಸಿಕೊಡುವ ವ್ಲಾಗ್ ಹೋಗಿ ಟುಸ್ಕಲಾಗ್ ಆಗಿದೆ. ಚಂದ ಕಡೆ ಹೋಗಿ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಹೌದು, ಅದು ಮಣ್ಣು ಹಾಕುವಾಗ ಕ್ಲೋಸ್ ಆಗಿದೆ. ಕೆಳಗೆ ಹೋಗೋಣ ಲಚ್ಚು, ಕೆಳಗೆ ಹೋಗೋಣ ಬಾ. ಅಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಮಣ್ಣುಂಟು ಅಲ್ಲಿ, ಮಣ್ಣುಂಟು. ಬಾ ಸಚಿನ ಮನೆಗೆ ಹೋಗುವ ಅಂತ ಹೇಳ್ತಿದ್ದಾಳೆ. ಚಿಕ್ಕಿ ವರ್ಸಸ್ ಮಗಳು ಅಲ್ಲ. ಬಿಸಿಲಲ್ಲಿ ಬೆವರಿತ್ತೆ ಹೊರತು ಕನ್ನಡ ಕಲಿಸಿಕೊಡ್ಲಿಕ್ಕೆ ಆಗ್ಲಿಲ್ಲ. ಚಂಜೋಡೆ ಬೋಡ್ಸಿ. ನಿಮ್ಮ ಹೆಸರೆಂತ? ಹೆಸರೆಂತ? ಹೆಸರೆಂತ ಹೇಳು, ಹೋಗುವ ಸಂಜೆ ನಡಿಗೆ. ಹೆಸರೆಂತ? ನಿನ್ನ ಹೆಸರೆಂತ? ಹೋಗುವಂತೆ, ಹೋಗು. ಹೆಸರೆಂತ ಮಗ ನಿಂದು? ಹೆಸರೆಂತ? ಚಾ ಕುಡ್ದ್ಯಾ? ಚಾ ಕುಡ್ದ್ಯಾನಾ? ಚಾ ಕುಡ್ದ್ಯಾ? ಹೋಗು ಹೋಗು. ಎಲ್ಲಿಗೆ ಹೋಗುದಾ? ನೋಡಿ ನನ್ನ ಮಗಳನ್ನ ಇವಳ ಹತ್ರ ಕೊಟ್ರೆ ಹೇಗೆ ಬರ್ತಾಳೆ ನೋಡಿ. ಕಲ್ಲಿದ್ದರಿಂದ ಬಚ್ಚಾವು. ಕರ್ಕೊಂಡು ಹೋಗ ಆಚೆ, ಆಚೆ ಕರ್ಕೊಂಡು ಹೋಗು ಅಂತ. ಈಚೆ ಬೇಡ ಅಂತ ಹೇಳ್ತಿದ್ದಾಳೆ ಅವಳು. ಬೇಡವ, ಮೂಗಿಸ್ಬೇಡವ, ಸೂಟೆ ಆಯ್ತಾ? ಬೇಡವಾ, ನಾನು ಬಡಿಸ್ತಿದ್ದಾಳೆ. ಚಂದಕ್ಕ ಚಂದಕ್ಕ. ಇದ್ರದ್ದು ಇದೆಲ್ಲಿ ಉಂಟಾ ಕೋಲು? ಇವಳನ್ನು ಸೈಕಲ್ ಅಲ್ಲಿ ಕೂತ್ಕೊಳ್ಳಿಸೋ ಬೇಡ ಇತ್ತು. ಇಡಬೇಕಂತೆ, ಆಚೆ ಹೋಗ್ಲಿಕ್ಕೆ ಆಗುದಿಲ್ಲವಾ? ಅವಳು ಹೇಗೆ ಕೂಗುದು ಅಂತ ಹೇಳಿ ಕೊಡ್ತಾಳೆ ನೋಡಿ, ಕಲೀರಿ. ಬಂದು ಕೊರು.
ಅವಳಿಗೆ ಆಚೆ ಹೋಗ್ಬೇಕಂತೆ, ಅಲ್ಲಿ ಮಣ್ಣು ಅಡ್ಡ ಉಂಟು. ದೂರ ಬಾಬಾ ಆಯ್ತಾ. ಅದು ತಿರ್ಗಿಸ್ಲಿಕ್ಕೆ ಆಗುದಿಲ್ಲ, ಬಾ ಸುಮ್ಮನೆ ಬಾ. ಅದಿರ್ಲಿ. ಆಯ್ತು, ವಿಡಿಯೋ ಎಂಡ್. ಬೇಡವಾ? ಒಂದು, ಎರಡು, ಮೂರು. ನಿನ್ನ ಹೆಸರೆಂತ? ರಿಯಾನ್ಶಿಯಾ? ನೀನ್ ಯಾಕೆ ಕೂಗುದು? ಸೈಕಲ್ ಪೋಯ್ ಪೋಯ್ ಬುಲಿ ಬರ್ತಿ ಯಾವ 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 ಚೇಂಜ್ ಆಯ್ತು. ಅಜ್ಜಿಯೊಟ್ಟಿಗೆ ಫುಲ್ಲಿ. ಇವತ್ತು ರೈಲ್ವೆ ಕೊಡ್ತೀಯಾ? ತಿರ್ಗಾಲೆ ಲಚ್ಚೋತಾ? ಹಾ, ಲಚ್ಚು ಅಲ್ವಾ? ಎಲ್ಲ ಹೇಳಿಕೊಂಡು ಹೋಗ್ತಿದ್ದಾಳೆ, ಬಿದ್ದದ್ದು ಹೋದದ್ದು ಎಲ್ಲ. ಹಾಯ್, ಮುಖದಲ್ಲಿ ಇರೆ, ಇಲ್ಲಿ ನೋಡಿ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಮೇಡಮ್ ನೆಗಡಿ ನೆಗಡಿ. ಓ, ನಾನು ವಿಡಿಯೋವೇ ಇಡ್ಲಿಲ್ಲ, ಕರ್ಮ. ನೆಗಡಿ ನಗಡಿ ಅಂತೇಳ, ನಗಡ್ದು ನೋಡಿ ಅವಳು. ಬಾಯಿಡ್ದು ಕೈ ತಪ್ಪಡು. ನೀಲೆಲ್ಲ ನೀಲಿ ಸಲ್ಲ ನೀಲಿ ಚಂದ ಬರ್ತದೆ ಫೋಟೋ. ಬಾಬಾ ತಿಳಿಪುಡಿರು ಈ ಒಂದು ತಿಳಿಪ ಪಾಡಿಗೆ ತಗ ಲಚ್ಚು ನಗಡು. ಈ ಮಂಪಲೆ ಮೋನ ಮಾತುಂಜನ ಈ ಮಂಪೂಸಿ. ಈ ಹೆಲೋ ಮೇಡಮ್. ಮುಲ್ಪ ಇದು ನಿನ್ನ ತೋಲಗೆ ಚಂದ ಮಾಮಗಳು. ಎಲ್ಲಿಗೆ ಲಚ್ಚು? ಎಲ್ಲಿಗೆ ಹೋಗುದು? ಎಲ್ಲಿಗೆ ಸೆಲ್ಲವಾ? ಜಾನಕಿನ ಮನೆಗೆ. ಯಾರ ಮನೆಗೆ? ದೊಡ್ಡನ ಮನೆಗೆ, ಧನ್ಯನ ಮನೆಗೆ. ಎಲ್ಲಿಗೆ? ಮನೆಗೆ. ಎಲ್ಲಿಗೆ ಮಗ? ಎಲ್ಲಿಗೆ? ಧನ್ಯನ ಮನೆಗೆ. ಹೌದಾ? ನೀನು ಚಾ ಕುಡ್ದಿಯಾ? ಎಂತ ಚಾಗೆ? ಎಂತ? ಹೋಗುವನ ನಾವು? ಟಾಟಾ ಹೋಗುವನ? ಎಲ್ಲರಿಗೆ ಬಾಯಿ ಹೇಳಿ, ನಾಳೆ ಸಿಗುವ ಅಂತ ಹೇಳಿ. ನಾಳೆ ಸಿಗುವ ಪಲ್ಲೆ ಹಲ್ಲೆ ಹೇಳಿ, ನಾಳೆ ಸಿಗುವ ಹೇಳು.